ಏನೋ ಮತ್ತೆ शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये श्रवणं कीर्तनं विष्णुस्मरणपादसेवनम् अर्चनं वन्दनं दास्यसत्यमात्मनिवेदनं सर्वविघ्नप्रसन्नं सर्वसिद्धिकरं परं सर्वजीवे प्रणेतरं वन्दे विजयदं हर्यं सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते।
ದೃಢಗೊಳಿಸಿದನ್ನು ಪುನಃ ಬಿಂಬದೊಟ್ಟಿಗೆ ಮತ್ತು ಪೀಠವನ್ನು ಮತ್ತು ಬಿಂಬವನ್ನು ಸಂಯೋಜಿಸುವಂತಹ ಪ್ರಕ್ರಿಯೆಯನ್ನು ದೃಢಗೊಳಿಸುವಂತಹ ಒಂದು ಕಾಲಾವಧಿ, ಅದನ್ನು ನಾವು 48 ದಿವಸ ಅಂತ ಹೇಳುತ್ತೇವೆ. ಆ 48 ದಿವಸಗಳ ಕಾಲ ದೇವರಿಗೆ ಅಭಿಷೇಕ ಇರುವುದಿಲ್ಲ. ಅದನ್ನು ನಾವು ಪ್ರೋಕ್ಷಣೆಗಾಗಿ ಸಾಂಕೇತಿಕವಾಗಿ ಅಭಿಷೇಕ ಮಾಡ್ತಾ ಇರ್ತೇವೆ. ನಿತ್ಯ ನಿಮಿತ್ಯಾದಿಗಳು ಯಥಾ ಪ್ರಕಾರ ನಡೀತಾ ಇರ್ತದೆ. ಹಾಗೆ 48ನೇ ದಿವಸಕ್ಕೆ ಅಲ್ಲಿ ಒಂದು ವಿಶೇಷವಾದಂತಹ ಅಭಿಷೇಕಾದಿಗಳೊಂದಿಗೆ ದೇವರಿಗೆ ದೃಢಕಲಶ ಅಂತ ಮಾಡುವಂಥದ್ದು ಸಂಪ್ರದಾಯ. ಅದೇ ರೀತಿ ಈ ದೇವಸ್ಥಾನದಲ್ಲಿ ಸೋಮನಾಥ ದೇವಸ್ಥಾನದಲ್ಲಿ ಕಳೆದ ಏಪ್ರಿಲ್ ತಿಂಗಳ 26ನೇ ದಿವಸ ಇಲ್ಲಿ ಅಷ್ಟಬಂಧ ಲೇಪನವಾಗಿ ಬ್ರಹ್ಮರಥವನ್ನು ಸಮರ್ಪಿಸಿ ಅದನ್ನು ಬ್ರಹ್ಮರಥೋತ್ಸವ ಆಗಿ ಮರುದಿವಸದಿಂದ ಧ್ವಜಾರೋಹಣಗೊಂಡು 5 ದಿನಗಳ ಪರ್ಯಂತ ಆಗಬೇಕಾದಂತಹ ಉತ್ಸವ ನಿಂತು ಹೋಯಿತು. ಅದೇ ರೀತಿ ಪತ್ತನಾಜೆಯವರೆಗೆ ಆಗಬೇಕಾದಂತಹ ನಿತ್ಯ ಬಲಿಯೂ ನಿಂತು ಹೋಯಿತು. ಅದರ ನಂತರ ಆಗಬೇಕಾದಂತಹ ನಿತ್ಯ ನಿಮಿತ್ಯಾದಿಗಳಲ್ಲಿ ವಿಧಿಸಿದಂತಹ ತ್ರಿಕಾಲ ಪೂಜೆಗಳನ್ನು ಸಮಯವನ್ನು ವ್ಯತ್ಯಾಸಗೊಳಿಸಿ ಅದನ್ನು ಬೆಳಿಗ್ಗೆಗೆ ಸಂಕುಚಿತಗೊಳಿಸಿ ಬೆಳಿಗ್ಗೆ ಉಷಾ ಪೂಜೆ ಮತ್ತು ಮಧ್ಯಾಹ್ನದ ಪೂಜೆಯನ್ನು ಮಧ್ಯಾಹ್ನ ನೈವೇದ್ಯಾದಿಗಳನ್ನು ನಾವು ಬೆಳಗಿನ ಹೊತ್ತಿಗೆ 8 ಗಂಟೆಯ ಪ್ರಾತಃ ಕಾಲಕ್ಕೆ ಅದನ್ನು ಮುಗಿಸ್ತಾ ಇದ್ದೆವು. ಅದರ ನಂತರದ ರಾತ್ರಿ ಪೂಜೆ ಯಥಾ ಪ್ರಕಾರ ನಡೀತಾ ಇತ್ತು. ಆದರೆ ಇವತ್ತಿನಿಂದ ಅದು ಇವತ್ತು ವಿಶೇಷವಾಗಿ ದೇವರು ಹೊರಡುವ ದಿವಸ, ಅಂದರೆ ಪತ್ತನಾಜೆಯಲ್ಲಿ ದೇವರ ಬಲಿಬಿಂಬವನ್ನು ಒಳಗೆ ಸಂಯೋಜಿಸಿದ ನಂತರ ಪುನಃ ದೇವರ ನಿತ್ಯ ಬಲಿಯನ್ನು ಪ್ರಾರಂಭಿಸುವಂಥದ್ದು ಸಂಪ್ರದಾಯದಂತೆ ಇವತ್ತಿನಿಂದ. ಹಾಗೆ ಇವತ್ತಿನ ದೇವರು ಹೊರಡುವ ಸಂದರ್ಭದಲ್ಲಿ ಈ ದೇವಸ್ಥಾನದಲ್ಲಿ ಕಳೆದ ಏಪ್ರಿಲ್ ತಿಂಗಳಿಂದ ಅಥವಾ ಇನ್ನೂ ಹಿಂದಕ್ಕೆ ಹೋಗುತ್ತಿದ್ದರೆ ಸುಮಾರು 1 ವರ್ಷಗಳ ಹಿಂದೆ ನಿಶ್ಚಯಿಸಿದಂತಹ ಆ ಅಷ್ಟಬಂಧ ಬ್ರಹ್ಮಕಲಶೋತ್ಸವಾದಿಗಳು ಮುಂದೂಡಿಕೊಂಡು ಅಲ್ಲಿ ನಿತ್ಯ ನಿಮಿತ್ಯಾದಿಗಳು ನಡೆಯದೆ ಅದನ್ನು ಸಂಪೂರ್ಣ ಅದರ ದೋಷಗಳನ್ನು ಪ್ರಾಯಶ್ಚಿತ್ತವಾಗಿ ನಾವು ಬ್ರಹ್ಮಕಲಶ ಮಾಡಿದೆವು. ಆ ಬ್ರಹ್ಮಕಲಶದ ನಂತರ ಆದಂತಹ ಕೆಲವೊಂದು ದೋಷಗಳು ಅದು ದಿವಸಕ್ಕೆ, ಅಂದರೆ ಬ್ರಹ್ಮಕಲಶ ದಿವಸಕ್ಕೆ ಕೆಲವೊಂದು ಅಧಿಕಾರಿ ವರ್ಗಗಳು, ಅದೇ ರೀತಿ ಇಲ್ಲಿ ಇಲ್ಲಿ ನಡೆಯುತ್ತಿರುವಂತಹ ಪ್ರಕ್ರಿಯೆಗೆ ತಡೆಯೊಡ್ಡುವಂತಹ ರೀತಿಯ ಒಂದು ಸಂದರ್ಭಗಳು ಒದಗಿ ಬಂತು. ಅದೆಲ್ಲವೂ ಒಂದು ರೀತಿಯ ಒಂದು ಶುಭ ಶಕುನವಾಗಿ ನಮಗೆ ಅದು ಕಂಡು ಬರಲಿಲ್ಲ. ಯಾಕಂದರೆ ಅದು ಅಧಿಕಾರಿಗಳಿಗೆ ಅದು ಅನಿವಾರ್ಯವಾಗಿತ್ತು. ಆ ಸಂದರ್ಭದಲ್ಲಿ ಮಹಾಮಾರಿಯು ಲೋಕವ್ಯಾಪ್ತಿಯಲ್ಲಿ ಇದ್ದು ಜನರಲ್ಲಿ ಆತಂಕ ಮೂಡುವಂಥ ಸಂದರ್ಭ, ಎಲ್ಲರಿಗೂ ಒಂದು ಹರಡುವಂತಹ ರೋಗ ಅದು ಇನ್ನಷ್ಟು ಹೆಚ್ಚಾಗಬಾರದು ಎಂಬ ಉದ್ದೇಶದಿಂದಾಗಿ ಅಧಿಕಾರಿಗಳು ಕೈಗೊಂಡ ಕ್ರಮ ಅದನ್ನು ನಾವು ದೂರುವಂತಿಲ್ಲ. ಅಂತೂ ಅನಿವಾರ್ಯದಲ್ಲಿ ಇಲ್ಲಿ ಒಂದು ಸಂಭವಿಸಿತು. ಅಂದರೆ ವಾಗ್ದೋಷ ಇರ್ಬೋದು, ಕ್ರಿಯಾದೋಷ ಇರ್ಬೋದು, ಅಥವಾ ಸಂಪ್ರದಾಯ ದೋಷಗಳಿರ್ಬೋದು. ಅದಕ್ಕೆಲ್ಲವೂ ಪ್ರಾಯಶ್ಚಿತ್ತವಾಗಿ ಇವತ್ತು ವಿಶೇಷವಾಗಿ ನಾವು ದೇವರಿಗೆ ಮೊನ್ನೆಯಿಂದ ಪ್ರಾರಂಭ ಮಾಡಿಕೊಂಡು ಪ್ರಾಸಾದ ಶುದ್ಧಿ ವಸ್ತ್ರಕ್ಷೋಭ ಹೋಮ ನಿನ್ನೆಯ ದಿವಸ ಸರ್ವಪ್ರಾಯಶ್ಚಿತವಾಗಿ ಪ್ರಾಯಶ್ಚಿತ ಹೋಮ, ಅಥವಾ ಇಲ್ಲಿಂದ ಆಗಿರುವಂಥ ಏನಾದರೂ ದೋಷಗಳಿದ್ದರೆ ಅದಕ್ಕೆ ಶಾಂತಿ ಹೋಮ, ಅದಕ್ಕೆ ಆ ಸೋಮನಾಥನನ್ನು ಮೆಚ್ಚಿಸಲಿಕ್ಕೆ ನಾವು ಪ್ರೋಕ್ತ ಹೋಮ, ಹಾಗೆ ರಾತ್ರಿಗೆ ನಿನ್ನೆ ಅಧಿವಾಸ ಹೋಮ, ದೊಡ್ಡ ಕಲಶ ಪೂಜೆ, ಅದೇ ರೀತಿ ಪರಿಕಲಶ ಪೂಜೆ, ಅದು ಅಧಿವಾಸ ಮಾಡಿಕೊಂಡು ಇವತ್ತಿನ ಬೆಳಿಗ್ಗೆ ಒಂದು ಶುಭ ಗಳಿಗೆಯಲ್ಲಿ ತತ್ವ ಹೋಮಾದಿಗಳನ್ನು ಮಾಡಿಕೊಂಡು ತತ್ವ ಕಲಶಾಭಿಷೇಕ, ಹಾಗೆ ದ್ರವ್ಯ ಕಲಶ ಅಂದರೆ ಬ್ರಹ್ಮಕಲಶದ ಸುಮಾರು 4ರಲ್ಲಿ 1ನೇ ಭಾಗದಷ್ಟು ಕ್ರಿಯೆಗಳು ಒದಗಿಕೊಂಡಿರುವಂತಹ ಒಂದು ದ್ರವ್ಯ ಕಲಶವನ್ನು ನಾವು ವಿಶೇಷವಾಗಿ ಸಮರ್ಪಣೆ ಮಾಡಿಕೊಂಡು ಆ ದೇವರ ಸಾನ್ನಿಧ್ಯದಲ್ಲಿ ಬೇಡಿದ್ದೇನೆ ಅಂತ ಕೇಳಿದರೆ ನಮ್ಮಿಂದ ಅನಿವಾರ್ಯವಾಗಿ ಆದಂತಹ ಕ್ಷೇತ್ರಾಚಾರ ಲೋಪಗಳನ್ನು ಸರಿಪಡಿಸಿಕೊಂಡು ಅದರಲ್ಲೇ ಆದಂತಹ ಎಲ್ಲ ದೋಷವನ್ನು ಸೋಮನಾಥ ದೇವರು ನಮಗೆ ಮನ್ನಿಸಬೇಕು. ಹಾಗೂ ಮುಂದೆ ಆಗುವಂಥ ನಿತ್ಯ ನೈಮಿತ್ಯಾದಿಗಳಿಗೆ ಪಂಚಪರ್ವಾದಿಗಳಿಗೆ ಯಾವ ಲೋಪವೂ ಬರಬಾರದು, ದೋಷವೂ ಬರಬಾರದು. ಹಾಗೆ ನಮ್ಮಿಂದ ಆದಷ್ಟು ಕಡಿಮೆ ದೋಷಗಳು ಆದಷ್ಟು ಕಡಿಮೆ ನಮ್ಮಿಂದ ದೋಷಗಳು ಉಂಟಾಗುವಂತಹ ಒಂದು ಪ್ರಕ್ರಿಯೆ ನಮಗೆ ಆಗಬೇಕು. ಹಾಗೆ ನಿತ್ಯಕ್ಕೆ ಇವತ್ತಿನಿಂದ ಆಗುವಂಥ ನಿತ್ಯ ಬಲಿ ಹಾಗೂ ಮುಂದಕ್ಕೆ ಆಗುವಂಥ ಪಂಚಪರ್ವಾದಿಗಳೆಲ್ಲವೂ ನಿರಾತಂಕವಾಗಿ ನಮ್ಮನ್ನು ನೆರವೇರಿಸಿಕೊಂಡು ಕೊಡಬೇಕು ಅಂತ ಪ್ರಾರ್ಥನೆಯೊಂದಿಗೆ ನಾವು ನಡೆಸಿದಂತಹ ದ್ರವ್ಯ ಸಹಿತ ದೃಢ ಕಲಶವನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಿದಾಗಾಯಿತು. ಇನ್ನು ಮುಂದಕ್ಕೆ ಮಹಾಪೂಜೆ ಆಗಲಿದೆ. ಮಹಾಪೂಜೆಯ ನಂತರ ಆಗುವಂತಹ ಪ್ರಸಾದ ವಿತರಣೆ, ನಂತರ ರಾತ್ರಿ ದೇವರು ಹೊರಟು ನಾಳೆಯಿಂದ ನಿತ್ಯ ನಿಮಿತ್ಯಾದಿಗಳ ಒಂದು ಭಾಗವಾಗಿ ನಾಳೆಯಿಂದ ನಿತ್ಯ ದೇವರ 3 ಹೊತ್ತಿನ ಪೂಜೆ, ಅದರೊಟ್ಟಿಗೆ 3 ಹೊತ್ತಿನ ತ್ರಿಕಾಲವಾಗಿ ನಡೆಯುತ್ತಿರುವಂತಹ ಬಲಿ, ಹಾಗೆ ದೀಪೋತ್ಸವಾದಿಗಳು, ಅದಕ್ಕೆ ಅನಂತರ ಆಗುವಂತಹ ಯಾವುದೇ ಪರ್ವಗಳು ಈ ವರ್ಷದಲ್ಲಿ ಬಾಕಿಯಾಗಿದ್ದರೆ ಅದೆಲ್ಲವೂ ಸಮರ್ಪಣೆ ಮಾಡಿಕೊಂಡು ವಿಶೇಷವಾಗಿ ದೇವರು ಅದಕ್ಕೆ ಮುಂದಿನ ಉತ್ಸವವನ್ನು 2 ಉತ್ಸವ ನಮ್ಮಿಂದ ನಿಂತು ಹೋಗಿದೆ. ಧ್ವಜಾರೋಹಣವಾಗಿ ಆಗಬೇಕಾದಂಥ ಜಳಕ ಅಥವಾ ಅವಕೃತ ಸ್ನಾನವಾಗಬೇಕಾದಂತಹ 2 ಉತ್ಸವಗಳು ನಿಂತು ಹೋಗಿದೆ. ಅದಕ್ಕೆ ಪ್ರಾಯಶ್ಚಿತವಾಗಿ ಮುಂದಿನ ವರ್ಷ ಯಾವುದೇ ಆತಂಕ ಬರದೆ ಆ ಉತ್ಸವವನ್ನು ಹೇಗಾದರೂ ಅದನ್ನು ನಮ್ಮಿಂದ ಕೈಗೂಡಿಸಬೇಕು.
ಹಾಗೂ ನಮಗೆಲ್ಲರಿಗೂ ಲೋಕಕ್ಕೂ ಬರುವಂತಹ ಸಮಸ್ತ ದುರಿತಗಳು ಅಲ್ಲಿಂದ ದೂರವಾಗಿ ಈ ಗ್ರಾಮಕ್ಕೆ ಸೋಮನಾಥ ಮಾಗಣೆ ಮಾತ್ರವಲ್ಲ, ಸಮಸ್ತ ಸೀಮೆ ಮಾತ್ರವಲ್ಲ, ಭರತವರ್ಷ ಮಾತ್ರವಲ್ಲ, ಲೋಕದಲ್ಲಿ ಬರುವಂತಹ ಎಲ್ಲ ದುರಿತಗಳು ದೂರವಾಗಿ ಎಲ್ಲರಲ್ಲೂ ಪ್ರೀತಿ ವಿಶ್ವಾಸವು ಶಾಶ್ವತವಾಗಿ ನೆಲೆನಿಲ್ಲುವಂತೆ ಆ ಸೋಮನಾಥನು ನಮಗೆಲ್ಲ ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಮಾಡುವಂತಹ ಪ್ರಾರ್ಥನೆ.
ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಶ್ರೀ ಸೋಮನಾಥ ಸ್ವಾಮಿಯ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಶ್ರೀ ಮಹಾಗಣಪತಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಪರಶುರಾಮ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ.
Thank you.
ಶ್ರೀ